ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 101 ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರಿದ ಜಾತಿಗಳಿವೆ. ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಯಾವುದೇ ಜಾತಿಯನ್ನು ಸೇರಿಸಬೇಕಾದ್ರೆ ಸಂವಿಧಾನದ ಆರ್ಟಿಕಲ್ 341 ಸಬ್ ಕ್ಲಾಸ್ 1ರಲ್ಲಿ ಅದು ರಾಷ್ಟ್ರಪತಿಯವರು ಮಾಡಬೇಕಾಗ್ತದೆ. ಮತ್ತು ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಮಾಡಬೇಕಾದ್ರೆ ಆರ್ಟಿಕಲ್ 341(2)ರಲ್ಲಿ ಭಾರತದ ಸಂಸತ್ ಮಾಡಬೇಕಾಗ್ತದೆ. ಆದರೆ ನಿನ್ನೆಯ ಪ್ರಜಾವಾಣಿ ಪತ್ರಿಕೆ ಘೋಷಿಸಿಕೊಂಡಿದೆ. ಅದರ ವರದಿ ನನ್ನ ಕೈ ಸೇರಿದೆ ಹೇಳಿ ದತ್ತಾಂಶಗಳ ಅಧ್ಯಯನದ ಬಗ್ಗೆ ಪ್ರತಿ ಪ್ರಜಾವಾಣಿಗೆ ಲಭ್ಯವಾಗಿದೆ. ಈಗ ಇದು ಬಹಳ ಮಹತ್ವಪೂರ್ಣವಾದ ಒಂದು ಅಂಶ. ಅದರಲ್ಲಿ ಮಂಗಳೂರಿನ ಸಂಚಿಕೆ ಪುಟ 5ರಲ್ಲಿ ಅದು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಈ ವೇಳೆ 180 ಪರಿಶಿಷ್ಟ ಜಾತಿಗಳು ಮತ್ತು 105 ಪರಿಶಿಷ್ಟ ಪಂಗಡಗಳು ಸೇರಿದಂತೆ ಎಷ್ಟು ಜಾತಿಗಳಿವೆ ಎಂಬುದನ್ನು ವರದಿಯಲ್ಲಿ ಹೇಳಲಾಗಿದೆ. ಈಗ ಸಂವಿಧಾನಬದ್ಧವಾಗಿ 101 ಜಾತಿಗಳು ಇವೆ ಎಂಬುದನ್ನು ಸರ್ಕಾರ ಘೋಷಿಸಿದ ಮೇಲೆ ಆಯೋಗ 180 ಜಾತಿಗಳನ್ನು ಹೇಗೆ ಪತ್ತೆ ಮಾಡಿದೆ ಎಂಬುದು. ಯಾಕಂದರೆ ಜಾತಿಗಳನ್ನು ಪತ್ತೆ ಮಾಡುವಂತ ಟರ್ಮ್ಸ್ ಆಫ್ ರೆಫರೆನ್ಸ್ ಕಾಂತರಾಜ್ ಆಯೋಗಕ್ಕೆ ಇಲ್ಲ. ಕಾಂತರಾಜ್ ಆಯೋಗದ ಟರ್ಮ್ಸ್ ಆಫ್ ರೆಫರೆನ್ಸ್ ಇರುವುದು ಅವರ ಸೋಷಿಯೋ ಇಕನಾಮಿಕ್ ಮತ್ತೆ ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಅನ್ನ ಸ್ಟೇಟಸ್ ಅನ್ನು ರಿಪೋರ್ಟ್ ಮಾಡುವುದು. ಮತ್ತೆ ಹಾಗಾದ್ರೆ 180 ಜಾತಿ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲಿ ಇತ್ತು, ಯಾರಿದ್ದಾರೆ, ಮತ್ತೆ 180 ಪರಿಶಿಷ್ಟ ಜಾತಿಗಳಲ್ಲಿ ಅದನ್ನು ಹೇಳುವಂತ ಅಧಿಕಾರ ನಮ್ಮ ಸಂಘಟನೆ ಉಪಾಧ್ಯಕ್ಷರಾದ ಮೋಹನಯ್ಯ ಸ್ವಾಮಿಯವರು ಬಂದಿದ್ದಾರೆ. ಇದು ಹೇಗೆ ಸಾಧ್ಯ ಆಗ್ತದೆ? ಸುಪ್ರೀಂ ಕೋರ್ಟ್ ಪರಿಭಾಷೆಯಲ್ಲಿ ಮಾತಾಡೋದಾದ್ರೆ ಇಟ್ ಈಸ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಅದು ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗುವುದೇ ಇಲ್ಲ, ಯಾರಿಗೂ ಆಗುದಿಲ್ಲ. ಸರ್ಕಾರಕ್ಕೇ ಸಾಧ್ಯ ಆಗುದಿಲ್ಲ, ರಾಜ್ಯ ಸರ್ಕಾರಕ್ಕೇ ಸಾಧ್ಯ ಆಗುದಿಲ್ಲ. ಒಂದು ಆಯೋಗ ಹೇಗೆ ಅದನ್ನು 180 ಜಾತಿಗಳು ಇವೆ ಹೇಳುವುದು. ಮತ್ತೆ ST-ಯಲ್ಲಿ 105 ಜಾತಿ ಇದೆ ಅಂತ ಹೇಳಿದ್ರು. ಹೇಗೆ ಹೇಳ್ತಾರೆ ಅವರು? ಇದು ನಮ್ಗೆ ಏನು ಅನ್ನಿಸ್ತದೆ ಹೇಳಿದ್ರೆ, ಅವರ ಮುಂದಿನ ಏನು ಹುದ್ದೆ ಇದ್ದಾರೆ. ಈಗ ವರ್ಗೀಕರಣದ ವಿಷಯ ಮತ್ತೆ ನಮ್ಮ ಜನರಲ್ ಸೆಕ್ರೆಟರಿ ಕಾಂತಪ್ಪ ಅವರು ಮಾತಾಡ್ತಾರೆ. ಈಗ ಇವರನ್ನ ಒಂದು ಆಯೋಗ ಪರಿಶಿಷ್ಟ ಜಾತಿಗಳು ಮತ್ತೆ ಪರಿಶಿಷ್ಟ ಬುಡಕಟ್ಟುಗಳಿಗೆ ಸೇರಿದ ಇಷ್ಟು ಜಾತಿಗಳಿವೆ ಹೇಳಿ ಅವರು ಸರ್ವೆ ಮಾಡುವಾಗ ಐಡೆಂಟಿಫೈ ಮಾಡಿದ್ದಾರೆ. ಆದ್ದರಿಂದ ಅವರನ್ನು ಮತ್ತೆ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಬುಡಕಟ್ಟುಗಳ ಗುಂಪಿಗೆ ಸೇರಿಸುವ ಹೇಳಿ ಒಂದು ರಾಜ್ಯ ಕಾನ್ಸ್ಪಿರಸಿಯ ಭಾಗವಾಗಿ ಇದು ಬಂದಿದೆ. ಒಂದು ವಿಸ್ತೃತವಾದ ಷಡ್ಯಂತ್ರ ಇದೆ. ಈ ಷಡ್ಯಂತ್ರದ ಇನ್ನೊಂದು ಅಂಶವನ್ನು ನಾನು ತಮಗೆ ಇವತ್ತಿನ ಹಿಂದೂ ಪತ್ರಿಕೆಯಲ್ಲಿ ಒಂದು ರಿಪೋರ್ಟ್ ಬಂದಿದೆ, ಪೇಜ್ 6 ಅಲ್ಲಿ ಕರ್ನಾಟಕ ಪೇಜಲ್ಲಿ ಬಂದಿದೆ. ಈ ಆಯೋಗದ ಸದಸ್ಯ KN ಲಿಂಗಪ್ಪ ಅವರು ಅವ್ರ ಪತ್ರಿಕೆಗಳು ಹಿಂದೂ ಅಂತ ಪತ್ರಿಕೆಯಲ್ಲಿ ಒಪ್ಕೊಂಡಿದ್ದಾರೆ. ಆ ಸ್ಟೇಟ್ಮೆಂಟ್ ಬಂದಿದೆ. ಅವರು ಅದರಲ್ಲಿ ಹೇಳ್ತಾರೆ, some members of ಬೇಡ ಜಂಗಮ a subcaste under Veerashaiva Lingayats may have not identified themselves with the community since they have already have scheduled caste certificates. ಒಂದು ಲಿಂಗಾಯತ ಸಮುದಾಯ ಬೇಡ ಜಂಗಮ ಹೆಸರಿನಲ್ಲಿ ಅಷ್ಟು SC-ಗಳ ಸರ್ಟಿಫಿಕೇಟ್ ತೆಗೆದುಕೊಂಡಿದೆ ಎಂಬುದನ್ನು ಆಯೋಗದ ಸದಸ್ಯರು ಹೇಳ್ತಾರೆ ಹೇಳಿದ್ರೆ
ಯಾವ ಲೆವೆಲ್ಗಿದೆ. ಅದಕ್ಕಾಗಿ ಅವರು ಅವರ ಜಾತಿಯನ್ನು ಐಡೆಂಟಿಫೈ ಮಾಡಲಿಲ್ಲ. ಅದಕ್ಕಾಗಿ ಲಿಂಗಾಯತರ ಸಂಖ್ಯೆ ಕಡಿಮೆಯಾಗಿ ಕಾಣಬಹುದು. ಅದಕ್ಕೆ ನಾವು ಆಯೋಗ ರೆಸ್ಪಾನ್ಸಿಬಲ್ ಅಲ್ಲ ಹೇಳಿದರೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ಈ ಯಾವ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದೀರಿ? ನಿಮ್ಮ DCI ಪೊಲೀಸ್ ಏನ್ ಮಾಡ್ತಾ ಇದೆ? ನಿಮ್ಮ ಡಿಪಾರ್ಟ್ಮೆಂಟ್ ಆಫ್ ಪ್ರಾಸಿಕ್ಯೂಷನ್ ಏನ್ ಮಾಡ್ತಾ ಇದೆ? ನಿಮ್ಮ ದಲಿತರ ನೇತೃತ್ವದಲ್ಲಿ ಇರುವಂತ ಹೋಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ದಲಿತ ಮಂತ್ರಿಯ ನೇತೃತ್ವದಲ್ಲಿ ಇರುವಂತ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ಏನಾಗ್ತಾ ಇದೆ ಈ ರಾಜ್ಯದಲ್ಲಿ? ಯಾವ ಸ್ಥಿತಿ ಎಲ್ಲಿಗೆ ಬರ್ತಾ ಇದೆ? 101 ಇರುವ ಪರಿಶಿಷ್ಟ ಜಾತಿಗಳ ಅಧಿಕೃತವಾಗಿ ಆ ಜಾತಿ ಅದು ನೋಟಿಫೈ ಆಗಿರ್ಬೇಕು, ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಆಗ್ಬೇಕು. ಇವರು ಹೇಳ್ತಾ ಇದ್ದಾರೆ ಎಷ್ಟಿದೆ ನೋಡಿ, 105 ಜಾತಿ, 49 ಜಾತಿ ಇದೆ. ಅದು ಎಲ್ಲಿ ಹೋಗ್ತಾ ಇದೆ? ಒಂದು ಅಧಿಕೃತವಾಗಿ ತೆರಿಗೆದಾರರ ಹಣದಲ್ಲಿ ಸುಮಾರು 167 ಕೋಟಿ ಖರ್ಚು ಮಾಡಿ ಆಯೋಗ ರಿಪೋರ್ಟ್ ಕೊಟ್ಟಿದೆ. ಆ ರಿಪೋರ್ಟ್ ಅಲ್ಲಿ ಇಂಥದಲ್ಲ ಇದೇ ಹೇಳಿದ್ರೆ ಇದೆಂತ ರಿಪೋರ್ಟ್ ಎಲ್ಲಿಗೆ ಹೋಗ್ತಾ ಇದೆ? ಆದ್ರಿಂದ ಇದು ಪರಿಶಿಷ್ಟ ಜಾತಿಗಳ ಜನರಿಗೆ ಈಗಾಗಲೇ ಸಂವಿಧಾನಬದ್ಧವಾಗಿ ಏನು ಕೊಡಬೇಕಾಗಿತ್ತು, ಅಡೆಕ್ವೇಟ್ ರೆಪ್ರೆಸೆಂಟೇಷನ್, ಸೂಕ್ತ ಪ್ರಾತಿನಿಧ್ಯ ಅವರಿಗೆ ಏನು ಸಿಗಬೇಕಾಗಿತ್ತು ಅದು ಸಿಕ್ಕಿಲ್ಲ ಎಂಬುದನ್ನ ನೀವು ಪವಿತ್ರ ಕೇಸ್ ಹ್ಯಾಂಡಲ್ ಮಾಡಿದವರಿಗೆ ಗೊತ್ತಿರಬಹುದು. ಪವಿತ್ರ 1 ಕೇಸಲ್ಲಿ ಭರ್ತಿ ಮೀಸಲಾತಿಯನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತು. 2002 ಕಾಯ್ದೆಯ ಸೆಕ್ಷನ್ 3 and 4 ಅನ್ನು ರದ್ದು ಮಾಡಿತು. ಆಗ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಡಿಗ್ರಿ ಪಿಟಿಷನ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಆಗ ಒಂದು ಅಧ್ಯಯನ ಮಾಡಿದೆ. ತಾವು ಇದನ್ನು ಕವರ್ ಮಾಡಿದವರಿಗೆ ಗೊತ್ತಿರಬಹುದು. ಆಗ ಕೆ ರತ್ನಪ್ರಭಾ ಎಂಬವರು ಮತ್ತೆ ಅವರು ಚೀಫ್ ಸೆಕ್ರೆಟರಿ ಆದರು. ಆಗ ಶಿವಾಸ ಅಡಿಷನಲ್ ಚೀಫ್ ಸೆಕ್ರೆಟರಿ ಕೆ ರತ್ನಪ್ರಭಾ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ದೊಡ್ಡ ರಿಪೋರ್ಟ್ ಕೊಟ್ಟಾಗಿತ್ತು. ಆಗ ಸರ್ಕಾರವೇ ಹೇಳಿದ್ದು ಪರಿಶಿಷ್ಟ ಜಾತಿಗಳು ಮತ್ತೆ ಪರಿಶಿಷ್ಟ ಪಂಗಡಗಳು ಸಂವಿಧಾನಬದ್ಧವಾಗಿ ಅವರಿಗೆ ಏನು ಕೊಡಬೇಕಾಗಿತ್ತು ಅಷ್ಟು ಪ್ರಾತಿನಿಧ್ಯ ಸಿಕ್ಕಿಲ್ಲ. ಮತ್ತೆ ಅವರು ಈಗಲೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಎಂಬುದು ಸರ್ಕಾರ ಸುಪ್ರೀಂ ಕೋರ್ಟಿಗೆ ಒಂದು ವರದಿಯನ್ನು, ವಿಸ್ತೃತ ವರದಿಯನ್ನು ಸಲ್ಲಿಸಿತ್ತು. ಈಗ ಕಾಂತರಾಜ್ ಅವರ ವರದಿ ತಮಗೆ ಗೊತ್ತಿರುವ ಹಾಗೆ 2015 ವರದಿ. ಬೇರೆ ಬೇರೆ ಯಾವ ಕಾರಣಕ್ಕಾಗಿ ಏನಾಗಿದೆ ನಮ್ಗಿಂತ ತಮಗೆ ಜಾಸ್ತಿ ಗೊತ್ತಿದೆ, ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಈಗ ಒಂದು ದಶಕ ಕಳೆದಿದೆ, 2025 ಇದ್ದೇವೆ ನಾವು. ಈ ವರದಿ ಹೇಳ್ತದೆ ಪಾಪ್ಯುಲೇಷನ್ ಆಫ್ SCs 1,09,29,347 109,29347 ನಮ್ಮ ರಾಜ್ಯದ ಜನಸಂಖ್ಯೆಯ 18.27. ದಟ್ ಇಸ್ ದ ಪಾಪ್ಯುಲೇಷನ್ ಆಫ್ SC. ಈ ವರದಿಯನ್ನು ನಂಬಲಾದ ಅಂದರೆ ಪತ್ರಿಕೆಗಳಲ್ಲಿ ಬಂದ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಅದೇ 2011 SC ಪಾಪ್ಯುಲೇಷನ್ ಒಂದು ಸೆನ್ಸಸ್ ರಿಪೋರ್ಟ್ ಹೇಳಿದ್ರು ನಾನು 16.95, 16.95. ಈಗ ಆಲ್ಮೋಸ್ಟ್ 1.32%, ಅಂದರೆ 4 ವರ್ಷದಲ್ಲಿ 1.32% ಜಾಸ್ತಿ ಆಗಿದೆ ಎಂಬುದನ್ನು ಕಾಂತರಾಜ್ ಆಯೋಗ ವರದಿ ಅಂದರೆ ಪತ್ರಿಕಾ ವರದಿಯಲ್ಲಿ ಬಂದಿರುವ ಅಂಶಗಳನ್ನು ಹೇಳ್ತಾ ಇದ್ದಾರೆ. ಅದು ಜಾಸ್ತಿ ಆಗಿದೆ. ಈಗ ಕಾಂತರಾಜ್ ವರದಿ ಬಂದು ಅಂದ್ರೆ ವರದಿ ಸಿದ್ಧ ಮಾಡಿ 10 ವರ್ಷ ಆಗಿದೆ, ಆಲ್ಮೋಸ್ಟ್ 9.5 ವರ್ಷ ಆಗಿದೆ. 4 ವರ್ಷದಲ್ಲಿ 1.32% ಜಾಸ್ತಿ ಆಗುವುದಾದ್ರೆ ಮತ್ತೆ 10 ವರ್ಷದಲ್ಲಿ ಕನಿಷ್ಠ 3% ಜಾಸ್ತಿ ಎಂದು ಕೇಳಿದ್ರು ಕೂಡ ನಾವು ಈಗ SC ಪಾಪ್ಯುಲೇಷನ್ 20% ಜಾಸ್ತಿ ಆಗಿದೆ. ಅಂದ್ರೆ ಈ ವರದಿ ಪ್ರಕಾರ ನಾನು ಹೇಳ್ತಾ ಇರೋದು. ಬಸವರಾಜ ಬೊಮ್ಮಾಯಿ
ಸರ್ಕಾರ ನಮಗೆ ಗೊತ್ತಿರುವ ಹಾಗೆ SC-ಗಳಿಗೆ 15% ಇರುವುದನ್ನು 17% ಮಾಡಿದರು. ಆದರೆ ನಮಗೆ ಶಾಕಿಂಗ್ ಆದ ಒಂದು ಅಂಶ ಏನು ಹೇಳಿದ್ರೆ, ಇವರು ಹೇಗೆ ಅದನ್ನು ಐಡೆಂಟಿಫೈ ಮಾಡಿ SC-ಯನ್ನು ಕರೆದಿದ್ದಾರೆ. ನಾವು ಕಾಂತರಾಜ್ ಅವರ ಆಯೋಗದ ಸೆಕ್ರೆಟರಿ ಅವರ ಹತ್ರ ಮತ್ತೆ ಕಾಂತರಾಜ್ ಅವರ ಹತ್ರ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ನೀವು 180 ಜಾತಿಗಳನ್ನು ಪರಿಶಿಷ್ಟ ಜಾತಿಗಳೆಂದು ಗುರುತಿಸಿದ್ದು ಹೇಗೆ? ಮತ್ತೆ ಸಂವಿಧಾನದ ಯಾವ ಅಧಿಕಾರವನ್ನು ಅಥವಾ ಯಾವ ಕಾನೂನಿನ ಯಾವ ಅಧಿಕಾರವನ್ನು ಬಳಸಿ ನೀವು ಅವರನ್ನು ಗುರುತಿಸಿದ್ದೀರಿ? ಪರಿಶಿಷ್ಟ ಜಾತಿಗಳು ಯಾರು ಎಂಬುದನ್ನು ಹೇಳುವಂತ ಅಧಿಕಾರ, ದಿಸ್ ಇಸ್ ದ ಪ್ರಿರಾಗೇಟಿವ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇವರು ಅದಕ್ಕೆ ಕಾಂಪಿಟೆಂಟ್ ಅಥಾರಿಟಿ ಅಲ್ಲ. ಎರಡು 342ರಲ್ಲಿ ಅಷ್ಟೇ ನಾವು ಅದನ್ನು ತಮಗೆ ಹೇಳಿಕೆಯಲ್ಲಿ ತಿಳಿಸಿದ್ದೇವೆ. ಅಂಡರ್ ಆರ್ಟಿಕಲ್ 342 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸೇಮ್ ಪ್ರೊಸೀಜರ್ ಅಪ್ಲೈ ಆಗ್ತದೆ. 342(1) ಮತ್ತು 2ರಲ್ಲಿ ಹೀಗಿದೆ. ಅದನ್ನು ನಮ್ಮ ಇವರಿಗೆ ಕೂಡ ಕಳಿಸಿದ್ದೀನಿ ನಾನು, ಅಭಿಷೇಕ್ ಅವರಿಗೆ. ಅವ್ರಿಗೆ ಬಹುಶಃ ನಮಗೆ ಫಾರ್ವರ್ಡ್ ಮಾಡಿ. ಇದನ್ನ ನಾವು ಇಲ್ಲಿ ಈ ಸರ್ಕಾರ ಇದನ್ನು ಒಪ್ಪಿದೆ ಎಂದು ಹೇಳುವಾಗ, ಸರ್ಕಾರ ಇದನ್ನು ಯಾವಾಗಲೇ ಸ್ವೀಕಾರ ಮಾಡಿದೆ. ಆದರೆ ಇದನ್ನು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಮಾತಾಡಿ ನಾವು ಒಪ್ಪಿದೆ ಎಂದು ಹೇಳುವಾಗ, ಅದನ್ನು ಜಾರಿ ಮಾಡೋದು ಬೇರೆ ವಿಷಯ. ಒಪ್ಪಿದೆ ಎಂದು ಹೇಳುವಾಗ ಈ ಅಂಕಿ ಸಂಖ್ಯೆಗಳನ್ನು ಸರ್ಕಾರ ಒಪ್ಪಿದೆಯಾ? ಮತ್ತು ಒಪ್ಪಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಸರ್ಕಾರಕ್ಕೆ ಇದನ್ನು ಒಪ್ಪುವಂತ ಯಾವ ಕಾನೂನು ಅಧಿಕಾರ ಇಲ್ಲ. ಮತ್ತೆ ಆದ್ದರಿಂದ ಇಂಥ ಒಂದು ವಿಸ್ತೃತ ಷಡ್ಯಂತ್ರದಲ್ಲಿ ಸರ್ಕಾರವೇ ಪಾಲ್ಗೊಂಡಿದೆ ಎಂಬ ಒಂದು ಪ್ರಶ್ನೆ ನಮಗೆ ಬಂದಿದೆ. ನಿನ್ನೆ ವರದಿಯಲ್ಲಿ, ಪತ್ರಿಕಾ ವರದಿಯಲ್ಲಿ ಹೇಳ್ತಾರೆ 398 ಜಾತಿಗಳು ಪತ್ತೆ. ತಾವಾಗಲೇ ಗಮನಿಸಿರ್ಬೋದು, 3 ಜನ 4 ಜನ 5 ಜನ ಇರುವುದನ್ನು ಸಹ ಈ ಆಯೋಗ ಜಾತಿ ಅಂತ ಹೇಳಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಅಂಶ, ಯಾವುದೇ ಒಂದು ಸಮಾಜದಲ್ಲಿ ಆ ಸಮಾಜದ ಕಟ್ಟುಕಟ್ಟೆಗಳನ್ನು ಮೀರಿದಾಗ, ಎಸ್ಪೆಷಲಿ ನಾವು ಹಿಂದೂ ಸೋಷಿಯಲ್ ಆರ್ಡರಲ್ಲಿ ನೋಡುವಂಥದ್ದು, ಅವರನ್ನು ಎಕ್ಸ್ಕಮ್ಯುನಿಕೇಟ್ ಮಾಡ್ತಾರೆ. ಕೆಲವರು ತಮ್ಮನ್ನು ತಾವು ಅಸೈನ್ ಮಾಡಿಕೊಂಡು ತಮ್ಮದೇ ಆದ ಗುಂಪುಗಳನ್ನು ಕಟ್ಕೊಳ್ತಾರೆ. ಆದರೆ ಎಲ್ಲಿ ಸಹ ನಾವು ನೋಡಿದ ಅಧ್ಯಯನಗಳಲ್ಲಿ 3 ಜನರನ್ನು ಒಂದು ಜಾತಿ, 4 ಜನರನ್ನು ಒಂದು ಜಾತಿ, 5 ಜನರನ್ನು ಒಂದು ಜಾತಿ ಹೇಳಿ ಪತ್ತೆ ಮಾಡಿದ್ದು ನಮಗೆ ಕಾಣುತ್ತೆ. ಇದು ಒಂದು ವಿಶಿಷ್ಟವಾದ ಪ್ರಕರಣ. ಅದು ನಾವು ಇಲ್ಲಿ ಈಗ ಅದರ ಬಗ್ಗೆ ಚರ್ಚೆ ಮಾಡುವುದಿಲ್ಲ. ಆದರೆ ಈ ಅಂಶದ ಬಗ್ಗೆ ನಮ್ಮ ಮೂಲಕ ಸರ್ಕಾರದ ಮತ್ತೆ ಆಯೋಗದ ಗಮನ ಸೆಳೆದಿದ್ದೇವೆ. ನಾವು DCI ಪೊಲೀಸರಿಗೆ ಸ್ಪಷ್ಟವಾಗಿ ಹೇಳ್ತೇವೆ, ಅವರ ಮೇಲೆ ಅವರಿಗೆ ಸುಮೋಟೋ ಕ್ರಿಮಿನಲ್ ಕೇಸ್ ಅವರೇ ಮಾಡಬೇಕು. ಇದು ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದು ಕಾಂತರಾಜ್ ಅವರು ಇರ್ಬೋದು, ಆಗಲೇ ಕಮಿಷನರ್ ಸೆಕ್ರೆಟರಿ ಅವರು ಇರ್ಬೋದು. ಅವರಿಗೆ ಯಾರ ಹತ್ರ ಕನ್ಸಲ್ಟ್ ಮಾಡಬೇಕು ಅವ್ರು ಮಾಡ್ಕೊಳ್ಳಿ. DCI ಪೊಲೀಸ್ನವರು, ತಮಗೆ ಗೊತ್ತಿದೆ ಈಗ DCI ಪೊಲೀಸ್ ಸ್ಟೇಷನ್ ಆಗಿದೆ. ಇಲ್ಲಿ ಕೂಡ ಇನ್ನೊಂದು ದೊಡ್ಡ ಸಮಸ್ಯೆ, ದಲಿತರ ಹಕ್ಕುಗಳನ್ನು ಅಲ್ಟಿಮೇಟ್ ಆಗಿ ಇಲ್ಲ ಎಂಬ ರೀತಿಯಲ್ಲಿ ಮಾಡುವಂತ ಒಂದು ಪರಿಸ್ಥಿತಿ ಕಾಣ್ತಾ ಇದೆ. ಯಾಕಂದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಡದೆ ಯಾವುದೋ ಕಟ್ಟಡದಲ್ಲಿ ಇರುವಂಥ ಕಚೇರಿಯನ್ನು ಪೊಲೀಸ್ ಸ್ಟೇಷನ್ ಹೇಳಿ ಮಾಡಿದರೆ ಅದು ಪೊಲೀಸ್ ಸ್ಟೇಷನ್ ಆಗಿ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಒಬ್ಬ ಮರ್ಡರ್ ಮಾಡ್ತಾನೆ, ಅವನನ್ನು ಎಲ್ಲಿ ತಂದಿರ್ತಾರೆ? ಪೊಲೀಸ್ ಕಸ್ಟಡಿಯಲ್ಲಿ ಇಂಟ್ರಾಗೇಷನ್ ಮಾಡಲಿಕ್ಕೆ ಅಥವಾ ಪೊಲೀಸ್ನಲ್ಲಿ ಠಾಣೆಯಲ್ಲಿ ಇರುವಂತಹ ಒಂದು ಲಾಕಪ್ ಕೂಡ ಅಲ್ಲಿ ಇಲ್ಲ. ಇಂಥದ್ದನ್ನೆಲ್ಲ ಈ ಸರ್ಕಾರ ಮಾಡ್ತಾ ಇದೆ. ಈ ದಲಿತರ ಹಕ್ಕುಗಳ ಜೊತೆ ಚೆಲ್ಲಾಟ ಆಡ್ತಾ ಇದೆ ಸರ್ಕಾರ. ಇದಕ್ಕೆ ಅನುಗುಣವಾಗಿ ನಾವು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡೋದು, ಮತ್ತೆ ಸರ್ಕಾರ ಕೂಡ ಇದರ ಬಗ್ಗೆ ಬಹಳ ಗಂಭೀರವಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇಂಥ ವರದಿಯನ್ನು ಸರ್ಕಾರ ಮಾನ್ಯ ಮಾಡಬಾರ್ದು. ಮತ್ತೆ ಈಗಾಗಲೇ ಸಾಕಷ್ಟು ಜನ ಬೇರೆ ಬೇರೆ ಕಾರಣಗಳಿಗಾಗಿ ಅವರು ವಿರೋಧ ಮಾಡ್ತಾ ಇರ್ಬೋದು, ಅದರ ಬಗ್ಗೆ ನಾವೇನು ಕಮೆಂಟ್ ಮಾಡೋದಿಲ್ಲ. ಬಟ್ ಈ ಅಂಶ ಅದು ಕಾನೂನು ಬಾಹಿರ, ಸಂವಿಧಾನ ವಿರೋಧಿ ಮತ್ತು ಮೂಲತಃ
ಅದು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಷಡ್ಯಂತ್ರ ಭಾಗವಾಗಿ ನಮ್ಗಂತೂ ಕಾಣ್ತಾ ಇದೆ. ಥ್ಯಾಂಕ್ ಯು. ಕೊನೆಗೆ ಹೇಳಿದ್ರಿ ಕ್ರಿಮಿನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇಂದ ಮಾಡಿರುವಂತ ಸ್ಟಡಿ, ಅದನ್ನ ನೀವು ಇದು ಮಾಡಕ್ಕೆ ಕ್ರಿಮಿನಲ್ ಕೇಸ್ ಹಾಕೋದ್ರಿಂದ ಏನು ಅರ್ಥ ಅಂದ್ರೆ ಈ ಇದರಲ್ಲಿ ಯಾವ ಇದರಿಂದ ಹೇಳ್ತೀರಿ? ಇನ್ನೊಂದು ಪ್ರಕಟಣೆ ಮಾಡಿದ ಮೇಲೆ ತಮ್ಮ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕುವುದು ಕಾನೂನಿನಲ್ಲಿ ಇಟ್ ಇಸ್ ಅಲೌಡ್. ನಂಬರ್ 1. ನಂಬರ್ 2, ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಾಯ್ದೆ ಅಥವಾ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸಂವಿಧಾನ ವಿರೋಧಿಯಾದ ಕೆಲಸವನ್ನ ಯಾರು ಮಾಡಿದ್ರು ಕೂಡ, ಅದು ಆಯೋಗ ಮಾಡಲಿ ಸ್ವತಃ ಮಂತ್ರಿಗಳು ಮಾಡಲಿ, ಪೊಲೀಸರಿಗೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ. ಯಾಕೆ ಹೇಳಿದ್ರೆ, ಪರಿಶಿಷ್ಟ ಜಾತಿಯ ಸರ್ಟಿಫಿಕೇಟ್ ಅನ್ನ ಒಬ್ಬ ಸುಳ್ಳು ಜಾತಿ ಸರ್ಟಿಫಿಕೇಟ್, ಒಬ್ಬ ವ್ಯಕ್ತಿ ಸುಳ್ಳು ಜಾತಿ ಸರ್ಟಿಫಿಕೇಟ್ ತೆಗೆದುಕೊಂಡ್ರೆ 1994 ಮಾಧುರಿ ಪಾಟೀಲ್ ಕೇಸನ್ನು ತಾವು ನೋಡಿದ್ರೆ ಅವರಿಗೆ ಹೇಗೆ ಶಿಕ್ಷೆ ಕೊಡಬೇಕು ಹೇಳಿ ಸುಪ್ರೀಂ ಕೋರ್ಟ್ ಅದನ್ನು ವಿಸ್ತೃತವಾಗಿ ಹೇಳಿದೆ. ಆದ್ರಿಂದ ಜಾತಿಯ ಇಲ್ಲದ ಕಡೆಯಲ್ಲಿ ಮೂಲಭೂತ ಜಾತಿ ಅಧಿಕೃತವಾಗಿ ನೋಟಿಫೈ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದು ಇರುವಾಗ 180 ಪರಿಶಿಷ್ಟ ಜಾತಿಗಳು ಇವೆ ಎಂಬುದು ಹೇಳಲಿಕ್ಕೆ ಆಯೋಗ ಅಲ್ಲ, ಸದಾ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇಲ್ಲ. ಆದ್ದರಿಂದ ಇಂಥ ಹೇಳುವ ಮೂಲಕ ಅವರ ಹಕ್ಕುಗಳಿಗೆ ಚ್ಯುತಿ ತರುವಂತ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಆಯೋಗದ ಅಧಿಕಾರಿಗಳ ವಿರುದ್ಧ, ಆಯೋಗದ ಅಧ್ಯಕ್ಷರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬಹುದು. ನಾನು ಸ್ಟೇಟ್ ಗವರ್ಮೆಂಟ್ ಕಮಿಷನ್ ರಿಪೋರ್ಟ್ ಇದೆ, ಕಮಿಷನ್ ರಿಪೋರ್ಟ್ಗೆ ನೀವು ಹೇಗೆ